ಒಡಿಯೂರು ಶ್ರೀ ಷಷ್ಠ್ಯಬ್ದ ಸಂಭ್ರಮ ಸಮಿತಿ ಪುತ್ತೂರು ಆಶ್ರಯದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಸಹಕಾರದಲ್ಲಿ ತುಳು ಕೂಡುಕಟ್ಟು ತುಳುನಾಡ ಐಸಿರಾ 2021 ಕಾರ್ಯಕ್ರಮ ಇಂದು ಪುತ್ತೂರು ಕೊಂಬೆಟ್ಟು ಬಂಟರ ಭವನದಲ್ಲಿ ನಡೆಯಿತು. ಭಜನಾಮೃತ ಕಾರ್ಯಕ್ರಮವನ್ನು ಕಿರಣ್ ಉರ್ವ ಉದ್ಘಾಟಿಸಿದರು. ಬೆಳಗ್ಗೆ ರಾಣಿ ಅಬ್ಬಕ್ಕ ಆನೆಬಾಕಿಲ್ ಉದಿಪನ ಕಾರ್ಯಕ್ರಮ ನಡೆದಿದ್ದು, ತುಳುವೆರೆ ಚಾವಡಿಡ್ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ದಿನೇಶ್ ಮೆದು, ನಗರಸಭಾಧ್ಯಕ್ಷರಾದ ಜೀವಂಧರ್ ಜೈನ್, ಬುಡಿಯಾರ್ ರಾಧಾಕೃಷ್ಣ ರೈ, ಸಾಧ್ವಿ ಶ್ರೀ ಮಾತಾನಂದಮಯಿ, ಶಕುಂತಲಾ ಟಿ ಶೆಟ್ಟಿ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು.